ಬೈತಡ್ಕ ಮಸೀದಿಯ ಬಳಿ ಇರುವ ಸೇತುವೆಯಿಂದ ಕಾರೊಂದು ಹೊಳೆಗೆ ಬಿದ್ದು ಯುವಕರಿಬ್ಬರು ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೋಧ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆ. ಮುತ್ತಿಗಾರು ವಿಪತ್ತು ನಿರ್ವಹಣಾ ಘಟಕದವರಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೆ ಕಣ್ಮರೆಯಾಗಿರುವ ಯುವಕರಿಬ್ಬರ ಕುರಿತು ಯಾವುದೇ ಸುಳಿವು ಇನ್ನೂ ಪತ್ತೆಯಾಗಿಲ್ಲ ಎಂದು ತಿಳಿದು ಬಂದಿದೆ. ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕಡಬ ತಾಲೂಕಿನ ಕಾಣಿಯೂರು ಸಮೀಪದ ಬೈತಡ್ಕ ಮಸೀದಿ ಬಳಿ ಇರುವ ಸೇತುವೆಯಿಂದ ಕಾರೊಂದು ಜುಲೈ 9ರಂದು ತಡರಾತ್ರಿ ಹೊಳೆಗೆ ಬಿದ್ದಿತ್ತು. ಕಾರಿನಲ್ಲಿದ್ದ ಯುವಕರನ್ನ ಬಂಟ್ವಾಳ ತಾಲೂಕಿನ ವಿಟ್ಲ ಗ್ರಾಮದ ಕುಂಡಡ್ಕ ಶಾಂತ್ಯಡ್ಕ ನಿವಾಸಿ ಚೋಮನಾಯ್ಕರ ಪುತ್ರ ಧನುಷ್ ಹಾಗೂ ವಿಟ್ಲ ಕನ್ಯಾನ ನಿವಾಸಿ ರಾಜೇಶ್ ಎಂಬುವರ ಪುತ್ರ ಧನುಷ್ ಎಂದು ಗುರುತಿಸಲಾಗಿದೆ. ಈ ನಡುವೆ ಕುಂಡಡ್ಕ ಶಾಂತ್ಯಡ್ಕ ನಿವಾಸಿ ಧನುಷ್ ನಾಪತ್ತೆ ಬಗ್ಗೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಧನುಷ್ ಜುಲೈ 9ರಂದು ರಾತ್ರಿ ಬಂಟ್ವಾಳ ತಾಲೂಕು ವಿಟ್ಲಪಡ್ನೂರು ಗ್ರಾಮದ ಶಾಂತ್ಯಡ್ಕ ಎಂಬಲ್ಲಿರುವ ತನ್ನ ಮನೆಯಿಂದ ತನ್ನ ಮಾರುತಿ ಕಾರಿನಲ್ಲಿ ಕನ್ಯಾನದ ಧನು ಎಂಬವರ ಜೊತೆಗೆ ವಿಟ್ಲ ಕಡಂಬು ಕಡೆಗೆ ಹೋಗಿ ಬರುವುದಾಗಿ ಹೇಳಿ ಹೋಗಿದ್ದು, ನಂತರ ಮೊಬೈಲ್ ಸ್ವಿಚ್ಡ್ ಆಫ್ ಆಗಿದೆ. ಈವರೆಗೆ ಮನೆಗೆ ಮರಳಿ ಬಂದಿಲ್ಲ. ಮನೆಗೂ ಬಾರದೆ, ಸಂಬಂಧಿಕರ ಗೆಳೆಯರ ಮನೆಗೂ ಬಾರದೆ ಕಾಣೆಯಾಗಿರುವ ಧನುಷ್ನನ್ನ ಪತ್ತೆ ಮಾಡಿಕೊಡಬೇಕೆಂದು ವಿಟ್ಲ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಇನ್ನು ಸವಣೂರು ಕಡೆಯಿಂದ ಬಂದ ಮಾರುತಿ 800 ಕಾರು ರಾತ್ರಿ 12 ಗಂಟೆ 2 ನಿಮಿಷದ ಸುಮಾರಿಗೆ ಬೈತಡ್ಕ ಮಸೀದಿ ಸಮೀಪದ ಸೇತುವೆಗೆ ಡಿಕ್ಕಿ ಹೊಡೆದು ಹೊಳೆಗೆ ಬಿದ್ದಿದೆ. ಈ ದೃಶ್ಯ ಮಸೀದಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜುಲೈ 10ರಂದು ಮಧ್ಯಾಹ್ನ ವೇಳೆಗೆ ಹೊಳೆ ನೀರಿನಲ್ಲಿ ಕಾರು ಪತ್ತೆಯಾಗಿದ್ದು, ಕಾರನ್ನು ಮೇಲಕ್ಕೆತ್ತಲಾಗಿದೆ. ಆದರೆ ನಾಪತ್ತೆಯಾದವರಿಗಾಗಿ ಸಂಜೆಯವರೆಗೆ ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಕಣ್ಮರೆಯಾಗಿರುವ ಯುವಕರ ಸುಳಿವು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜುಲೈ 11ರಂದು ಬೆಳಗ್ಗೆಯಿಂದ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ನಡುವೆ ನಾಪತ್ತೆಯಾದ ಯುವಕರ ಪೈಕಿ ಕುಂಡಡ್ಕದ ಧನುಷ್ 12 ಗಂಟೆ 1 ನಿಮಿಷಕ್ಕೆ ತನ್ನ ದೊಡ್ಡಪ್ಪನಿಗೆ ಕರೆ ಮಾಡಿದ್ದರು ಎಂದು ಧನುಷ್ರ ಸಂಬಂಧಿಕರು ಹೇಳಿಕೆ ನೀಡಿದ್ರು. ಆದ್ರೆ ಪೊಲೀಸರು ಈ ಕರೆಯ ಬಗ್ಗೆ ತನಿಖೆ ನಡೆಸಿದಾಗ ಅವರು ಮನೆಗೆ ಕರೆ ಮಾಡಿರುವುದು 11 ಗಂಟೆ 52 ನಿಮಿಷಕ್ಕೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಅವರು ಕರೆ ಮಾಡಿರುವುದು ಕಾರು ಹೊಳೆಗೆ ಬೀಳುವ ಮುಂಚೆ ಎನ್ನುವ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಜೊತೆಗೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆಯು ಮುಂದುವರೆದಿದೆ. ದೇಶದ ಪ್ರತಿಷ್ಠಿತ ಕೇಕ್ ಮಳಿಗೆ ಸೆವೆಂತ್ ಹೆವನ್ ಈಗ ಪುತ್ತೂರಿನಲ್ಲಿ. ಬಾಯಲ್ಲಿ ನೀರೂರಿಸುವ ವೆರೈಟಿ ಕೇಕ್ಗಳ ಒನ್ ಸ್ಟಾಪ್ ಡೆಸ್ಟಿನೇಷನ್. ಕೇವಲ 7 ನಿಮಿಷಗಳಲ್ಲಿ ತಯಾರಾಗುತ್ತದೆ ನಿಮ್ಮ ಆಯ್ಕೆಯ ವೆಜ್ ಕೇಕ್ಗಳು. ಭೇಟಿ ನೀಡಿ ಮತ್ತು ನಿಮ್ಮ ಸಂತಸದ ಸಮಯವನ್ನ ಇನ್ನಷ್ಟು ಸವಿಯಾಗಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.